ಊರಗ್ಲೆಲ್ಲ ಸೊನ್ಮೆಲು ಯಾನು ಚಂದ್ರಿಕಾ ಅನ್ನಪೂರ್ಣೆ ಕಿಚನ್ಗೆ ನಿಗ್ಲಿನ ಮಾತರಿಂದ ಮೂಕೆಡು ಎತ್ಕೊಂಡೊಂದಿಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ ಅನ್ನಪೂರ್ಣೆ ಕಿಚನ್ಗೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಕ್ರಿಸ್ಪಿಯಾದ ಹಾಗೆ ಟೇಸ್ಟಿಯಾದ ಒಂದು ಮೀನು ಫ್ರೈ ಮಾಡುವ ಮನೆಯಲ್ಲೇ ಮಾಡಿದ ಮಸಾಲೆಯಿಂದ. ಇನಿ ನಮ್ಮ ಒಂಜಿ ಕ್ರಿಸ್ಪಿ ಆಯಿನ ಅಂಚಿನ ಟೇಸ್ಟ್ ಆಯಿನ ಒಂಜಿ ಮೀನು ಫ್ರೈ ಮಲ್ಪುಗ ತೊಲೆ ಬಂಗುಡೆ ರವಾ ಫ್ರೈ ಮಸ್ತ್ ಶೋಕಾಪುಂಡು ಫ್ರೆಂಡ್ಸ್. ಇಂಚ ಬಂಗುಡೆನ ರವಾ ಫ್ರೈ ಮಲ್ತಂಡ ಅವಲ ಡೀಪ್ ಫ್ರೈ ಮಲ್ತೊಂದುಲ್ಲ. ಇನಿ ಇವತ್ತು ನಾವು ಡೀಪ್ ಫ್ರೈ ಮಾಡ್ತಾ ಇದ್ದೇವೆ. ಅದಕ್ಕೆ ನಾನು ಇಲ್ಲಿ ನೋಡಿ ನೆನೆಸಿಟ್ಟ ಕೆಂಪು ಮೆಣಸು ಮತ್ತು ಸ್ವಲ್ಪ ಅಕ್ಕಿ ಮತ್ತು ಕೆಂಪು ಮೆಣಸನ್ನು ನೆನೆಸಿಟ್ಟಿದ್ದೆ ಒಂದು ಅರ್ಧ ಗಂಟೆಯ ಮೊದಲು. 4 ಚಮಚ ಅಕ್ಕಿ, ಬಿಳಿ ಅಕ್ಕಿ, ಬೆಳ್ತಿಗೆ ಅಕ್ಕಿ, 4 ಚಮಚ ಬೊಳಂತೆ ಅರಿಲ ಬಕುವಂತೆ ಒಂಜಿ ಆಜೇಳು ಕೆಂಪು ಮುಂಚಿಪಾರ್ದು ಬೊದಲೇರದಿತ್ತು ಅರ್ಧ ಗಂಟೆ. ಐಕೆ ಒಂಜಿ 2 ಚಮಚದತ್ತು ಕೊತ್ತಂಬರಿ, ಒಂಜಿ ಮೊಲ್ಲ ಚಮಚಡು ಫುಲ್ಲು ಎಡೆ ಮುಂಚಿ, ಒಂಜಿ ಪೀಸ್ ಚಕ್ಕೆ ತುಲೆ, ಒಂಜಿ ಮೊಲ್ಲ ಲಿಂಬೆದಾತು ಮಲ್ಲ ಪುಳಿ, ಒಂತೆ ಬೆಳ್ಳುಳ್ಳಿ ಒಂಜಿ 10-15 ಸಲ ಬೆಳ್ಳುಳ್ಳಿ, ಒಂಜಿ 2-3 ತುಂಡು ಶುಂಠಿ, ಅಂಚೆ ಚೂರು ಚಿಟಿಕೆದಾತು ಓಮದೆತ್ತೊಂದೆ. ಅದಕ್ಕೆ ನೋಡಿ ನಾನು 2 ಚಮಚದಷ್ಟು ಕೊತ್ತಂಬರಿ ಬೀಜ, ಆಮೇಲೆ ಚಕ್ಕೆ, ಆಮೇಲೆ ಒಂದು ದೊಡ್ಡ ಚಮಚದಲ್ಲಿ ಕರಿಮೆಣಸು, ಸ್ವಲ್ಪ ಓಂಕಾಳು, ಒಂದು ದೊಡ್ಡ ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ, ಮತ್ತು ಶುಂಠಿ ಒಂದು 4 ತುಂಡು ಶುಂಠಿ ಮತ್ತು 10-15 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ. ಇವೆಲ್ಲವನ್ನು ನಾವೀಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ಹುಳಿ ನಿಮ್ಮ ಅನುಸಾರ, ಜಾಸ್ತಿ ಮೀನಿದ್ರೆ ಜಾಸ್ತಿ ಹುಳಿ ತಗೋಬೇಕಾಗ್ತದೆ. ಇವಾಗ ನೋಡಿ ಇದನ್ನೆಲ್ಲ ನಾವೊಂದು ಮಿಕ್ಸಿ ಜಾರಿಗೆ ಹಾಕುವ. ಈತ ಒಂದೇನು ಪೂರ ನಮ್ಮ ಒಂಜಿ ಮಿಕ್ಸಿ ಜಾರಿಗೆ ಪಾಡ್ಗ ಇಂಚನಿಗಳು ಮೀನ್ದ ಫ್ರೈ ಮಲ್ತಂಡ ಮಸ್ತ್ ಟೇಸ್ಟ್ ಆಪುಂಡು. ಮೀನ್ದ ಫ್ರೈಗೆ ಈ ಮಸಾಲ ಖಂಡಿತವರ ಟ್ರೈ ಮಲ್ಪಲೆ. ನೀವು ಕಡೇ ಮುಟ ಸ್ಕಿಪ್ ಮಲ್ಪಂದೆ ತೂಲೆ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಒಳ್ಳೆ ಒಂದು ಮಸಾಲ ಇದು ಮೀನು ಫ್ರೈಗೆ. ನೋಡಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೆಕ್ ಒಂತೆ ನೀರು ಪಾಡ್ದು ನಮ್ಮ ಸಣ್ಣ ಕಡೆದು ಬತ್ತರ್ಕ ಜಾಸ್ತಿ ನೀರು ಪಾಡೋರ್ಚಿ ಒಂತೆ ಗಟ್ಟಿಯೇ ಕಡೆ ಓಡು. ಇವಾಗ ನೋಡಿ ಒಂದು ಪ್ಲೇಟಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಒಂಜಿ ಪ್ಲೇಟಿಗೆ ಏನಂತೆ ಉಪ್ಪು ಮಸಾಲನ್ನು ನಮ್ಮ ಒಂಥರ ಸಣ್ಣ ಕಡೆಯೋಡು ದಪ್ಪ ಕಡೆಯೋಡು ಮಂಜಲ್ದ ಪುಡಿ, ಅರಸಿನ ಹುಡಿ ಹಾಕಿದೆ. ಆಮೇಲೆ ಕಡೆದಿಟ್ಟ ರುಬ್ಬಿದ ಈ ಮಿಶ್ರಣವನ್ನು ಹಾಕ್ಕೊಳ್ಳುವ. ಗಟ್ಟಿಯಾದ ಕಡೆಯಿನ ನಮ್ಮ ಈ ಮಸಾಲನ ನೆಕ್ ಪಾಡುವ ತೊಲೆ ನೆಟ್ಟು ಕಲರ್ ತುಲೆ ಎತ್ತು ಶೋಕು ದಯಪಂಡ ಮುಂಚಿನ ನಮ್ಮ ಬುದುಲ್ಪದು ಪಾಡ್ದೀನಿ. ಬೊಕ್ಕಲ್ಲ ಫ್ರೆಂಡ್ಸ್ ಮುಲ್ಪನ ಎಡ್ಡೆ ಮುಂಚೆ ಜಾಸ್ತಿ ದೆತ್ತೊಂದೆ, ಅಂಚಾದ ಮುಂಚಿ ಕಮ್ಮಿ ದೆತ್ತೊಂದೆ, ಅಂಚಾದ ನಿಕ್ಲೆ ಇಂಚ ಕಲರ್ ತೋಜುಂಡು. ನಿಕ್ಲೆ ಎಡ್ಡೆ ಮುಂಚಿ ಬೊಡ್ಚಿಂದಾಂಡ ಮುಂಚೆ ಜಾಸ್ತಿ ದೆತ್ತೊಂಡು ಅವು ಫುಲ್ ಕೆಂಪದು ಕಲರ್ ಎಡ್ಡೆ ಬರ್ಪುಂಡು. ಇಲ್ಲಿ ನಾನು ಕರಿಮೆಣಸು ಜಾಸ್ತಿ ತಗೊಂಡಿದ್ದೇನೆ, ಕೆಂಪು ಮೆಣಸು ಕಮ್ಮಿ ತಗೊಂಡಿದ್ದೇನೆ. ಆದ್ದರಿಂದ ಕಲರ್ ಹೀಗೆ ಬಂದಿದೆ. ನಿಮಗೆ ಕರಿಮೆಣಸು ಬೇಡ ಅಂದರೆ ನೀವು ಕೆಂಪು ಮೆಣಸನ್ನು ಜಾಸ್ತಿ ಹಾಕಿದರೆ ಫುಲ್ಲು ಕೆಂಪಾಗಿ ಬರ್ತದೆ ಮಸಾಲ. ಇವಾಗ ಒಂದೊಂದೇ ಮೀನನ್ನು ನಾವು ಇದಕ್ಕೆ ಮಸಾಲ ತಾಗಿಸಿಡುವ. ನೋಡಿ ಹೀಗೆ ಕಟ್ ಮಾಡಿ ಇಟ್ಕೋಬೇಕು ಮೀನನ್ನು. ಅದಕ್ಕೆ ನಾವು ಹೀಗೆ ಮಸಾಲವನ್ನು ಎರಡೂ ಸೈಡ್ ಹೀಗೆ ತಾಗಿಸ್ಕೋಬೇಕು. ಹೀಗೆ ಕಟ್ ಮಾಡಿದ ಜಾಗಕ್ಕೆ ಚೆನ್ನಾಗಿ ಮಸಾಲ ಹೀಗೆ ತಾಗಿಸ್ಕೋಬೇಕು. 2 ಸೈಡ್ಗಳ ನಮ್ಮ ಇಂಚ ಕಟ್ ಮಲ್ತಿತ್ತನ ಜಾಗಗ್ಲ ಶೋಕು ಮಸಾಲ ತಗೊಡ್ಬೇಕಾಯ್ತು. ಬಂಜಿದೋಲ ಈಗಲೇ ಇಂಚ ಮಸಾಲ ತಾಗೋಡು. ಹೊಟ್ಟೆಯ ಒಳಗೆ ಕೂಡ ಚೆನ್ನಾಗಿ ಮಸಾಲವನ್ನು ತಿನ್ನಿಸಬೇಕು. ಆಮೇಲೆ ಇದನ್ನು ಎಲ್ಲ ಮೀನಿಗೂ ಹೀಗೆ ಮಸಾಲವನ್ನು ಸೇರಿಸಿ ನಾವು ಅರ್ಧ ಗಂಟೆ ಬಿಡಬೇಕು. ಅರ್ಧ ಗಂಟೆ ಬಿಟ್ಟಾದ ನಂತರ ಹೇಗೆ ಫ್ರೈ ಮಾಡೋದು ಅಂತ ನೋಡೋಣ. ಒಂದೊಂದು ಅರ್ಧ ಗಂಟೆ ನಮ್ಮ ಇಂಚನೆ ಪುರಾ ಮೀನಿಗೆ ಮಸಾಲೆ ತಾಗದು ಮುಚ್ಚಲ ಮುಚ್ಚಿದು ದೀವಡು ಬೊಕ್ಕ ನಮ್ಮ ಎಂಚ ಮೀನ್ದು ಫ್ರೈ ಮಲ್ಪುನಂದು ತೂಕ. ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಿಮಗೆ ನಾನು ಯಾವುದೇ ವಿಡಿಯೋವನ್ನು ಹಾಕಿದರೂ ಮೊದಲೇ ನೋಟಿಫಿಕೇಷನ್ ಬರ್ತದೆ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಲ್ದೆ ಸಬ್ಸ್ಕ್ರೈಬ್ ಮಲ್ತು ಆಯ್ತಾ ಬರೀ ಟಿಪ್ಪನ ಬೆಲ್ ಬಟನ್ ಆಲ್ ಪಂದು ಪ್ರೆಸ್ ಮಲ್ಪಲೆ ಅಂಚ ಮಲ್ತನೆ ನಾನು ಮೂವೇ ವೀಡಿಯೋ ಪಣ್ಣ ನಿಗಲೆ ಫಸ್ಟ್ಗೆ ನೋಟಿಫಿಕೇಷನ್ ಬರ್ಪುಂಡು. ಇದು ಪೂರ ಮೀನಿಗೆ ಮಸಾಲ ತಾಗದಾಂಡು ಇದನ್ನು ಅರ್ಧ ಗಂಟೆ ಮುಚ್ಚಳ ಮುಚ್ಚಿದ್ದೀಕ. ಇವಾಗ ಇದನ್ನು ನಾವು ಅರ್ಧ ಗಂಟೆ ಮುಚ್ಚಳ ಮುಚ್ಚಿ ಇಟ್ಟು ಬಿಡುವ. ನೋಡಿ ಅರ್ಧ ಗಂಟೆ ಆದ ನಂತರ ನಾನೊಂದು ಬಾಣಲೆಗೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ತೆಂಗಿನೆಣ್ಣೆ ಬಳಸ್ತಾ ಇದ್ದೇನೆ. ತೆಂಗಿನೆಣ್ಣೆಯಲ್ಲಿ ಮೀನು ಫ್ರೈ ಮಾಡಿದರೆ ತುಂಬ ರುಚಿ ಆಗ್ತದೆ. ಮುಲ್ಪೆನ್ ತಾರದೆಣ್ಣೆ ಪಾಡೊಂದುಲ್ಲೆ ಒಂಜಿ ಬಾಣಲೆಗೆ ತಾರದೆಣ್ಣೆ ನಿಗ್ಲೋರ ಮೀನು ಫ್ರೈ ಮಲ್ತುಲೆ ನಿಕ್ಲೆ ಪನ್ಪರ ಮಸ್ತ್ ಟೇಸ್ಟ್ ಆಪುಂಡು. ಇಂಚಿಡ್ದುಲೆ ನಮ್ಮ ಮಸಾಲ ತಾಗದಿನ ಮೀನೆಲ್ಲ ರೆಡಿ ಉಂಡು. ನೋಡಿ ಈಗ ಮೀನು ಕೂಡ ರೆಡಿ ಆಯಿತು, ಎಣ್ಣೆ ಕೂಡ ಬಿಸಿ ಆಗಲಿಕ್ಕೆ ಇಟ್ಟಾಯಿತು. ಈಗ ಇನ್ನೊಂದು ಪ್ಲೇಟಿಗೆ ನಾನು ಸ್ವಲ್ಪ ರವೆ ತಗೊಳ್ತಾ ಇದ್ದೇನೆ. ನಾನೊಂದು ಪ್ಲೇಟಿಗೆ ಒಂತೆ ರವೆ ಪಾಡೊಂದುಲ್ಲೆ ನಮ್ಮ ರವೆ ಪೊರೆಲ್ತದ್ದು ನಮ್ಮ ಒಂದೇನು ಡೀಪ್ ಫ್ರೈ ಮಲ್ಪೊಡು ಎಣ್ಣೆಡು. ಅದಕ್ಕೆ ಎಣ್ಣೆಲ್ಲ ಜಾಸ್ತಿ ಪಾಡಿಯ ಮಸ್ತ್ ಕ್ರಿಸ್ಪಿ ಆದ ಬರ್ಪುಂಡು. ಅಂಚನೆ ಟೇಸ್ಟ್ ಅಂತೂ ಸಖತ್ ತಿಪ್ಪುಂಡು.
ತುಂಬ ಕ್ರಿಸ್ಪಿಯಾಗಿ ಬರ್ತದೆ, ಅಷ್ಟೇ ಟೇಸ್ಟ್ ಅಂತೂ ಸೂಪರಾಗಿರ್ತದೆ. ಮತ್ತು ನಾವು ತೆಂಗಿನೆಣ್ಣೆಯಲ್ಲಿ ಮಾಡೋದ್ರಿಂದ ಅದು ಡಬಲ್ ಟೇಸ್ಟ್ ಕೊಡ್ತದೆ. ಈಗ ನೋಡಿ ಇದರ ಹೊಟ್ಟೆಯ ಮಧ್ಯಭಾಗದಲ್ಲಿರೋ ಮಸಾಲವನ್ನು ತೆಗೆದು ನಾವು ಇದಕ್ಕೆ ಚೆನ್ನಾಗಿ ಎರಡೂ ಬದಿಗೆ ಮಸಾಲವನ್ನು ತಾಗಿಸಿ ರವೆ ತಾಗಿಸ್ಕೋಬೇಕು. ನೋಡಿ ಎರಡು ಸೈಡ್ ರವೆಯನ್ನು ಚೆನ್ನಾಗಿ ಕೋಟ್ ಮಾಡ್ಕೋಬೇಕು. ನಮ್ಮನೆತ್ತ ಮೀನ್ದ ಬಂಜಿದುಲ್ಲ ಹಿಡಿತಿನ ಮಸಾಲ ಒಂದು ಎತ್ತದು ರಡ್ಡು ಸೈಡಿಗೆ ಒಂದು ಎಡ್ಡೆ ಮಸಾಲ ತಾಗದು ಬೊಕ್ಕ ಉಂದೇನು ನಮ್ಮ ರವೆ ಇಂಚ ಪೊರೆಲ್ಪೊಡು ರಡ್ಡು ಸೈಡ್ಲ ರವನ ಎಡ್ಡೆ ಕೋಟ್ ಮಲ್ಪೊಡು. ಇಂಚನೆ ನಮ್ಮ ಏತು ವರ ಮೀನು ಕಾಯ್ಪ ಆತು ಮೀನುಗ್ಲ ಇಂಚನೆ ನಮ್ಮ ರವೆ ತಾಗದು ರೆಡಿ ಮಲ್ತದು ದೀವನ್ಗ ಬೊಕೊಂಜಿ ಫ್ರೆಂಡ್ಸ್ ನಿಗ್ಲಿ ಇತ್ತೆ ಏತು ಬೋಡು ಮೀನು ಆತು ಕಾಯ್ತದು ಬೊಕ್ಕ ಒಂದೇನು ಡಬ್ಬೊಡು ಪಾರ್ದು ಫ್ರಿಜ್ ಇರ್ದಿಂಡಲ್ಲ ದಾಲ ಹಾಳಾಪುಜಿ. ನೋಡಿ ಈಗ ಇಲ್ಲಿ ಎಣ್ಣೆ ಬಿಸಿ ಆಯಿತು. ಇದರಲ್ಲಿ ಒಂದೊಂದೇ ಮೀನುಗಳನ್ನು ನೋಡಿ ಹೀಗೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡುವ. ಇದರಲ್ಲಿ ಎಣ್ಣೆ ಬೆಚ್ಚಾಂಡು ಒಂದೊಂದೇ ಮೀನನ್ನು ಇಂಚ ಪಾಡ್ದು ನಮ್ಮ ಡೀಪ್ ಫ್ರೈ ಮಲ್ಪುಗ ಒಂಜಿ ಮಸಾಲದ ಘಮ ಅಂತೂ ಮಸ್ತ್ ಶೋಕು ಬರೋದುಂಡು. ಇಡೀ ಇಲ್ಲೇ ಕಮ್ಮೆನ ಬರ್ಪುಂಡು ನೆತ್ತ ಮೀನ್ದ ಫ್ರೈದ. ಈಗಲೇ ಖಂಡಿತ ಇಷ್ಟ ಆಪುಂಡು ಈ ರೆಸಿಪಿ. ನಿಗ್ಲವ್ರಿಗೆ ಖಂಡಿತ ಇಂಚ ಮಸಾಲ ಟ್ರೈ ಮಲ್ಪಲೆ. ನಿಮಗೆ ಖಂಡಿತ ಈ ರೆಸಿಪಿ ಇಷ್ಟ ಆಗ್ತದೆ ಮೀನು ಫ್ರೈ. ಖಂಡಿತ ನೀವೊಮ್ಮೆ ಈ ಥರ ಮಸಾಲೆ ಹಾಕಿ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಮಕ್ಕಳಾಗಲಿ ಯಾರಿಗೂ ತುಂಬ ಇಷ್ಟವಾಗುವಂಥ ಒಂದು ಮೀನು ಫ್ರೈ. ಇವಾಗ ನೋಡಿ ಎರಡು ಸೈಡ್ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದೇನಿತ್ತು ನಮ್ಮ ರೆಡ್ ಸೈಡ್ಲ ಶೋಕು ಕಾಯ್ಪೊಡು. ಗ್ಯಾಸನ್ನು ಫುಲ್ ಫ್ಲೇಮಲ್ಲೇ ದೀವೋಲಿ. ನಾನೀಗ ಗ್ಯಾಸನ್ನು ಫುಲ್ ಫ್ಲೇಮಲ್ಲಿಟ್ಟು ಎರಡೂ ಬದಿಯಲ್ಲಿ ಮೀನನ್ನು ಚೆನ್ನಾಗಿ ಕಾಯಿಸಿ ನೋಡಿ ತೆಗ್ದಾಯಿತು. ಇದ ಮೀನನ್ನು ನಮ್ಮ ದೆಪ್ಪುಗ ತಲೆ ಎತ್ತು ಶೋಕು ಕೋಟಿಂಗ್ ಪತ್ತದ ಅಂಚನೆ ಕ್ರಿಸ್ಪಿ ಆದ್ಲ ಬೈದದು ಒಳ್ಳೆ ಒಂದು ಕೋಟಿಂಗ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆಯೇ ಕ್ರಿಸ್ಪಿಯಾಗಿ ಕೂಡ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ನಾವು ದಿಢೀರಾಗಿ ಮೀನು ಫ್ರೈ ಕೂಡ ಮನೆಯಲ್ಲೇ ಮಾಡಿದ ಮಸಾಲದಿಂದ ಮಾಡ್ಬೋದು ಅಂತ. ನೋಡಿ ಕ್ರಿಸ್ಪಿಯಾಗಿ ಬಂದಿದೆ. ತುಲೆ ಕ್ರಿಸ್ಪಿಯಾದ ಬೈದನು ಅಂಚನೆ ಟೇಸ್ಟ್ ಎಲ್ಲ ಸೂಪರಾದ ಬೈದನು. ನಿಕ್ಲೆಗ್ ಇಷ್ಟ ಅಂಡಂದೇನ್ವೆ ಇಷ್ಟ ಅಂಡ ಆಯ್ನಾತ ಜನಕ್ಕೆ ಶೇರ್ ಮಲ್ಪರೆ ಮರಪೊಡ್ಚಿ. ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ. ಇಷ್ಟ ಅಂಡ ಲೈಕ್ ಮಲ್ತು ಕಮೆಂಟ್ ಮಲ್ಪರೆ ಮರಪೊಡ್ಚಿ. ಕಡೆ ಮುಟ ತುಯ್ನೈಕ್ ಧನ್ಯವಾದ.